ಭಟ್ಕಳ ಪೊಲೀಸ್ ಪೆರೇಡ್ ಮೈದಾನದಲ್ಲಿ ಭಟ್ಕಳ ಉಪವಿಭಾಗದ ಪೊಲೀಸರ ಮಕ್ಕಳಿಗಾಗಿ ಒಂದು ದಿನದ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿತ್ತು. ಉಪವಿಭಾಗಾಧಿಕಾರಿ ಸಾಜಿದ್ ಅಹಮದ್ ಮುಲ್ಲಾ ಅವರು ಪಾರಿವಾಳಗಳನ್ನು ಹಾರಿಸಿ ಬಿಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ನಂತರ ಮಾತನಾಡಿದ ಅವರು, ಪೊಲೀಸರು ವರ್ಷದ ಎಲ್ಲಾ ದಿನವೂ ಕೂಡ ಒತ್ತಡದಲ್ಲಿಯೇ ಕರ್ತವ್ಯ ನಿರ್ವಹಿಸಬೇಕಾಗಿದ್ದು, ತಮ್ಮ ಮಕ್ಕಳ ಶೈಕ್ಷಣಿಕ ಹಾಗೂ ಕ್ರೀಡಾ ಚಟುವಟಿಕೆಗಳನ್ನು ನೋಡಲು ಸಮಯ ದೊರೆಯುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಅವರ ಮಕ್ಕಳಿಗಾಗಿ ಏರ್ಪಡಿಸಿದ ಕ್ರೀಡಾಕೂಟ ಅತ್ಯಂತ ಶ್ಲಾಘನೀಯ ಎಂದು ಹೇಳಿದರು. ಮಕ್ಕಳಲ್ಲಿಯೂ ಕೂಡ ಅನೇಕ ಪ್ರತಿಭೆಗಳು ಜಗತ್ತಲ್ಲಿರುವ ಎಲ್ಲ ಪ್ರಾಣಿಗಳ ಪಕ್ಷಿಗಳಲ್ಲಿ ಇರ್ತಕ್ಕಂಥ ಎಲ್ಲ ಸರ್ವಶ್ರೇಷ್ಠ ಇದು ಜೀವಿನೇ ಮಾನವ. ಅದರಲ್ಲಿ ಮಾನವಾಗಿ ಏನು ನಾವು ಮಕ್ಕಳಿಗೆ ಮುಖ್ಯವಾಗಿ ಬೆಳೆಸಬೇಕಂದ್ರೆ ಮುಕ್ತವಾಗಿ ಅವರಿಗೆ ಅವಕಾಶವನ್ನು ಕಲ್ಪಿಸಬೇಕು. ಈ ಕಾರ್ಯಕ್ರಮ ಯಾವುದೇ ರೀತಿಯಿಂದ ರಿಸ್ಟ್ರಿಕ್ಷನ್ಸ್ ಇಲ್ಲ. ಮಕ್ಕಳಿಗೆ ಮುಕ್ತವಾಗಿ ಎಲ್ಲ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಹಾಗೆ ಇವತ್ತು ಈ ಕ್ರೀಡೆಗಳಲ್ಲಿ ಭಾಗವಹಿಸಬೇಕು. ಮಕ್ಕಳು ಒಬ್ಬೊಬ್ಬರಲ್ಲಿ ಒಂದೊಂದು ಪ್ರತಿಭೆ ಇರ್ತದೆ. ಒಬ್ರು ಉದ್ದ ಜಿಗಿತದಲ್ಲಿ ಬಹಳ ಇಂಟ್ರೆಸ್ಟ್ ತೋರ್ತಾರೆ. ಒಬ್ಬೊಬ್ರು 100 ಮೀಟರ್ ಓಟದಲ್ಲಿನೇ ಅವ್ರಿಗೆ ಜಾಸ್ತಿ ಇಂಟ್ರೆಸ್ಟ್ ಇರ್ತದೆ. ಕೆಲವೊಬ್ರು 400 ಮೀಟರ್, ಕೆಲವೊಬ್ರು ರಿಲೇಯಲ್ಲಿ ಇರ್ತಾರೆ, ಕೆಲವೊಬ್ರು ಶಾರ್ಟ್ ಪುಟ್ ಅಲ್ಲಿ ಇರ್ತಾರೆ. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ರಾಧಾಕೃಷ್ಣ ಭಟ್ ಅವರು ಮಾತನಾಡಿ, ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪ್ರಗತಿಯಷ್ಟೇ ಮುಖ್ಯ, ಕ್ರೀಡಾ ಪ್ರಗತಿಯಾಗಿದೆ ಎಂದು ಹೇಳಿದರು. ದೇಶ ಕಾಯುವ ಯೋಧರು ಗಡಿಯಲ್ಲಿ ಕಾಯ್ತಾ ಇದ್ರೆ ಪೊಲೀಸರು ನಮ್ಮನ್ನು ಕಾಯ್ತಾರೆ. ಅವರಿಗೆ 24 ಗಂಟೆ ಡ್ಯೂಟಿ. ಯಾವಾಗಲೂ ಎಷ್ಟೊತ್ತಿಗೆ ಕರೆದು ಅವ್ರು ಹೋಗ್ಬೇಕು. ನಮ್ಮ ಸಹಕಾರಕ್ಕೆ ಅವ್ರು ಬರ್ತಾರೆ, ಸಮಾಜದ ಸಹಕಾರಕ್ಕೆ ಅವ್ರು ಬರ್ತಾರೆ. ಆಗ ಅವ್ರ ಮನೆಯವರಿಗೆ ಎಷ್ಟೋ ಸಾರಿ ಕಿರಿಕಿರಿ ಆಗ್ಬೋದು. ಏನು ರಾತ್ರಿ 11 ಆಯ್ತು, 12 ಆಯ್ತು, ಅಥವಾ ಬೆಳಿಗ್ಗೆ 5 ಗಂಟೆಗೆ ಹೋಗ್ತಾರೆ ಅಂತ ಹೇಳುವ. ಆದ್ರೂ ಅವರು ಕೂಡ ನಮ್ಮ ಸಾರ್ವಜನಿಕರ ಹಿತಕ್ಕಾಗಿ ಅದನ್ನ ಸಹಿಸಿಕೊಂಡಿರ್ತಾರೆ. ಆ ಮಕ್ಕಳನ್ನ ಪೋಷಣೆ ಪಾಲನೆ ಮಾಡೋದು ಅಥವಾ ಮಕ್ಕಳನ್ನ ಶಾಲೆ ಕಳಿಸುವ ಕೆಲಸವನ್ನ ಮನೆಯವರೇ ಮಾಡ್ತಾರೆ. ಅಂತಹ ಒಂದು ಸಿಬ್ಬಂದಿಗಳೇ ಪ್ರಥಮವಾಗಿ ಈ ಒಂದು ಕ್ರೀಡಾಕೂಟವನ್ನು ಆಯೋಜಿಸಿದಾಗ ನಾನು ಬಂದಿದ್ದೆ. ನಂಗೆ ತುಂಬಾ ಖುಷಿ ಪಟ್ಟಿದ್ದೆ ಯಾವಾಗಲೂ ಕೂಡ. ಯಾಕಂತ ಹೇಳಿದ್ರೆ ಈ ಒಂದು ಸಂದರ್ಭ ನಿಮಗೆ ಮತ್ತೆ ಯಾವಾಗಲೂ ಸಿಗ್ಲಿಕ್ಕಿಲ್ಲ. ಎಲ್ಲೋ ಒಂದು ಮದುವೆ ಮನೆಗೆ ಹೋಗ್ಬೇಕು ಅಥವಾ ಎಲ್ಲೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ ನೀನ್ ಹೋಗ್ಬಾ ಅಂತ ಹೇಳಿ ಮನೆಯವರನ್ನ ಮಕ್ಕಳನ್ನ ಕಳಿಸ್ತಾರೆ. ಅವರು ಪೊಲೀಸ್ ಡ್ಯೂಟಿಯಲ್ಲಿ ಇರ್ತಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಉಪವಿಭಾಗದ ಉಪಾಧೀಕ್ಷಕ ವ್ಯಾಲೆಂಟೈನ್ ಡಿಸೂಸ್ ವಹಿಸಿದ್ರು. ವೇದಿಕೆಯಲ್ಲಿ ಭಟ್ಕಳ ವೃತ್ತ ನಿರೀಕ್ಷಕ ಗಣೇಶ್ ಕೆಎಲ್, ಉಪವಿಭಾಗದ ಉಪನಿರೀಕ್ಷಕ ಉಪಸ್ಥಿತರಿದ್ದರು. ಮಾನ್ಯ ಸಹಾಯಕ ಆಯುಕ್ತರು ತಮ್ಮೆಲ್ಲರ ಮುಂದೆ ಪಾರಿವಾಳವನ್ನು ಹಾಡಿಬಿಟ್ಟು ಸಾಂಕೇತಿಕವಾಗಿ